ಈ ಎರಡು ಇಂಟ್ರ್ಯಾಕ್ಷನ್ಸು ಸಂವಾದ ಮಾನ್ಯ ರಾಹುಲ್ ಗಾಂಧಿ ಅವ್ರ ಜೊತೆ ಇವತ್ತಾಗಿತ್ತು. ಮೊದಲನೇ ಸಂವಾದ ಜಿಲ್ಲಾ ಬುಡಕಟ್ಟು ಗಿರಿಜನ ಅಭಿವೃದ್ಧಿ ಸಂಘದ ವತಿಯಿಂದ ಆಯಿತು. ಬಹಳಷ್ಟು ಬೇಡಿಕೆಗಳನ್ನು ಅವರು ಮಾನ್ಯ ರಾಹುಲ್ ಗಾಂಧೀಜಿ ಅವ್ರ ಮುಂದೆ ಇಟ್ಟರು. ಪ್ರಮುಖವಾದಂಥ ಬೇಡಿಕೆ ಏನಪ್ಪ ಅಂದರೆ, ನಮ್ಮ ಸೋಲಿಗ ಏನು ಟ್ರೈಬ್ ಇದ್ದಾರೆ ಅವರು ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ವರ್ಷದಿಂದ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ನಲ್ಲಿ ಇರಬೇಕು ಅಂತ ಪ್ರಸ್ತಾವನೆ ಕೇಂದ್ರ ಸರ್ಕಾರನಲ್ಲಿ ಇದೆ. ಈ ಸರ್ಕಾರ ಬರೋದಕ್ಕಿಂತ ಮುಂಚೆ ಪ್ರಸ್ತಾವನೆ ಇಲ್ಲ ಮಾಡಬೇಕು ಅಂತ ಒತ್ತಾ ಇದೆ ಸರ್. ಅದು ಆಗಿಲ್ಲ ಅಂತ ಆಗ್ತಾ ಇದ್ದಾರೆ ಸರ್ ಅವರು. ಇನ್ನೂ ಆಗಿಲ್ಲ ಸರ್, ಅಲ್ಲಾಗಿದೆ ಸರ್, ಇಲ್ಲಿ ತರಬೇಕು ಅಂತ ಅವ್ರದ್ದು. ಇದು ಮೋದಿ ಸರ್ಕಾರ ಮಾಡ್ತೀನಂತ ಆಶ್ವಾಸನೆ ಕೊಟ್ಟಿತ್ತು ಅಂತ ಅವ್ರದ್ದು. ಆದರೆ ಅದಿನ್ನೂ ಕೂಡ ಅದು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ಬಿಟ್ಟು ಆ ಒತ್ತಡವನ್ನು ಕೇಂದ್ರ ಸರ್ಕಾರದ ಮೇಲೆ ಮಾನ್ಯ ರಾಹುಲ್ ಗಾಂಧಿ ಅವರು ತರಬೇಕು ಮುಂದಿನ ಲೋಕಸಭಾ ಸೆಷನ್ನಲ್ಲಿ ಅಂತ ಒಂದು ಪ್ರಮುಖವಾದಂಥ ಬೇಡಿಕೆ. ಮತ್ತು 2006ನಲ್ಲಿ ಏನು ಅರಣ್ಯ ಹಕ್ಕು ಕಾಯ್ದೆ ಅಡಿನಲ್ಲಿ ನಾವು ನಿಮ್ಮ BR ಹಿಲ್ಸ್ ಇರ್ಬೋದು ಅಥವಾ BRT ಟೈಗರ್ ರಿಸರ್ವ್ ಇರ್ಬೋದು, ನಾಗರಹೊಳೆ ಟೈಗರ್ ರಿಸರ್ವ್ ಇರ್ಬೋದು, ಮತ್ತು ಇನ್ನಿತರ ಅರಣ್ಯ ಪ್ರದೇಶಗಳಲ್ಲಿ ಹುಲಿ ಸಂರಕ್ಷಣೆ ಪ್ರದೇಶದಲ್ಲಿ ಅವರಿಗೆ ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಅಲ್ಲಿ ಬೇರೆ ಕಡೆ ಎಲ್ಲ ಆಗಿದೆ. ಆದರೆ ಬಂಡೀಪುರ್ನಲ್ಲಿ ಇನ್ನೂ ಕೂಡ ರಾಜ್ಯ ಸರ್ಕಾರದಿಂದ ಅವರು ಏನು ಸಕ್ರಿಯವಾಗಿ ಅವರು ಪರ್ಮಿಷನ್ ಕೊಡೋದಾಗಲಿ ಅಥವಾ ಅದು ಹಕ್ಕುಗಳನ್ನು ಕೊಡೋದು ಆಗಲಿ ಮಾಡ್ತಾ ಇಲ್ಲ ಅಂತ ಅವರು ಒಂದು ಅಳಲನ್ನು ತೋಡ್ಕೊಂಡಿದ್ದಾರೆ. ಅದನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಮಾನ್ಯ DK ಶಿವಕುಮಾರ್ ಅವರಾಗಲಿ ಮತ್ತು ಸಿದ್ದರಾಮಯ್ಯ ಅವರಾಗಲಿ ಒತ್ತಡ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದೇವೆ. ಮತ್ತು ಇನ್ನೊಂದು ಪ್ರಮುಖವಾದಂಥ ಅವರ ಬೇಡಿಕೆ ಏನು, ಕೇಂದ್ರ ಸರ್ಕಾರದಲ್ಲಿ ಮಲೆಮಹದೇಶ್ವರ ಬೆಟ್ಟ ವೈಲ್ಡ್ ಲೈಫ್ ಸ್ಯಾಂಚುರಿನ ಟೈಗರ್ ರಿಸರ್ವ್ ಮಾಡಬೇಕು ಅಂದ್ಬಿಟ್ಟು ಒಂದು ಪ್ರಸ್ತಾವನೆ ಹೋಗಿದೆ. ಅದನ್ನು ಅವರು ದಯವಿಟ್ಟು ಮುಂದುವರಿಸಬೇಡಿ. ಯಾಕಂದರೆ 17-20 ಸಾವಿರ ಜನ ಸೋಲಿಗರು ಅಲ್ಲಿ ಅವರು ವ್ಯವಸಾಯ ಮಾಡ್ತಾಯಿದ್ದಾರೆ. ಅಲ್ಲೇ ಅವರು ಹುಟ್ಟು ಬೆಳೆದಿದ್ದು ಅರಣ್ಯದಿಂದಾನೇ ಅವರ ಜೀವನ ನಡೀತಾ ಇದೆ. ಇದೇನಾದರೂ ಮಾಡಿದ್ರೆ ಮತ್ತೆ ಹೇಗೆ ಬಂಡೀಪುರ್ನಲ್ಲಿ ಅವರಿಗೆ ಕಷ್ಟ ಅನುಭವಿಸ್ತಾ ಇದ್ದಾರೆ, ಅದೇ ನಿಟ್ಟಿನಲ್ಲಿ ಇಲ್ಲೂ ಕೂಡ ಆಗ್ಬೋದು ಅಂದ್ಬಿಟ್ಟು ಅವರು ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ವಿಶೇಷವಾಗಿ ಅವರು ಮಾತನಾಡೋ ಸಂದರ್ಭದಲ್ಲಿ 2 ಪ್ರಮುಖವಾದಂಥ ಉಪ ಪ್ರಶ್ನೆಗಳು ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಕೇಳ್ಕೊಂಡಿದ್ದೇನಪ್ಪ ಅಂದರೆ, ಹೆಚ್ಚಿನ ರಾಜಕೀಯದಲ್ಲಿ ಅವರಿಗೆ ಪ್ರಾತಿನಿಧ್ಯತೆ ಬೇಕಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಅದರದ್ದು ಆಶ್ವಾಸನೆ ನಮ್ಮ ಪಕ್ಷದ ವತಿಯಿಂದ ಕೂಡ ನಾವು ಕೊಟ್ಟಿದ್ದೀವಿ. ಮತ್ತು ನಮ್ಮ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ನಾವೇನು ICDS ಸ್ಕೀಮ್ನಲ್ಲಿ 6 ತಿಂಗಳಿಗೆ ನಾವು ಇಲ್ಲಿನ ಈ ಭಾಗದ ಮಕ್ಕಳಿಗೆ ನಾವು ಪೌಷ್ಟಿಕ ಆಹಾರವನ್ನು ನೀಡ್ತಾ ಇದ್ವಿ, 6 ತಿಂಗಳಿಗೆ ಕೊಡ್ತಾ ಇದ್ವಿ. ಅದು 1 ವರ್ಷಕ್ಕೆ ನಾವು ಎಕ್ಸ್ಟೆಂಡ್ ಮಾಡಬೇಕು ಅಂತ ಅವರು ಕೇಳ್ಕೊಂಡಿದ್ದಾರೆ. ಆದರೆ ಈಗ ಆ ಸ್ಕೀಮು ಸರಿಯಾಗಿ ನಡೀತಾ ಇಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ಅವ್ರ ಪರವಾಗಿ ಆ ಹೋರಾಟವನ್ನು ನಡೆಸ್ತೀವಿ ಅಂತ ಅವ್ರಿಗೆ ಆಶ್ವಾಸನೆ ನೀಡಿದ್ದು. ಮತ್ತು ವಿಶೇಷವಾಗಿ ಕೆಲವು ನಮ್ಮ ಜೇನ್ ಕುರುಬ ಸಮುದಾಯದವರು ಕಾಡಿಂದ ಜೇನನ್ನು ಇವತ್ತು ಬಂದು ನಮ್ಮ ರಾಹುಲ್ ಗಾಂಧಿ ಅವರಿಗೆ ಕೂಡ ಕೊಟ್ಟಿದ್ದಾರೆ. ಹಿಂದೆ ಒಬ್ಬರು ಅವ್ರ ಮನೆಗೆ ಹೋದಾಗ ಅಲ್ಲಿ ಊಟ ಮಾಡಿದ್ರಂತೆ. ಅದು ನೆನ್ಪು ಮಾಡ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ಅವರ ಮನೆಯಲ್ಲಿ ಮತ್ತು ಕಾಡಿನಲ್ಲಿ ತೆಗೆದಂಥ ಜೇನು ಮತ್ತು ಇಲ್ಲಿ ಮನೆಯಲ್ಲಿ ಮಾಡಿದಂಥ ಜೇನು ಕೂಡ ಅವರು ಒಂದು ಅರ್ಪಣೆಯನ್ನು ಮಾಡಿದ್ದಾರೆ. ನಿರುದ್ಯೋಗ ಸಮಸ್ಯೆ ಬಗ್ಗೆ ಕೂಡ ಸ್ವಲ್ಪ ಚರ್ಚೆ ಆಯಿತು. ಅದು ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ತಮಗೆಲ್ಲರಿಗೂ ಅದು ಗೊತ್ತಿರುವಂಥ ವಿಷಯ. ಮತ್ತು 2ನೇ ಇಂಟ್ರ್ಯಾಕ್ಷನ್ನಲ್ಲಿ 2ನೇ ಸಂವಾದದಲ್ಲಿ ಇಲ್ಲಿ ತಮಗೆ ಗೊತ್ತಂತ 13 ಕುಟುಂಬಗಳು ಯಾರು ಆಕ್ಸಿಜನ್ ಕೊರತೆಯಿಂದ ಈ ಸರ್ಕಾರದ ನಿರ್ಲಕ್ಷ್ಯದಿಂದ 36 ಕುಟುಂಬಗಳಲ್ಲಿ ಏನು ನಿಧನರಾದರು. ಆ ಕುಟುಂಬಗಳೆಲ್ಲರೂ ಕೂಡ ಅವರ ನೋವನ್ನು ಇವತ್ತು ಮಾನ್ಯ ರಾಹುಲ್ ಗಾಂಧಿ ಅವ್ರ ಜೊತೆ ಹಂಚ್ಕೊಂಡಿದ್ದಾರೆ. ಅವರು ಪ್ರಮುಖವಾಗಿ 3 ಬೇಡಿಕೆಗಳನ್ನು ಅವರಿಟ್ಟಿದ್ದಾರೆ. ಮೊದಲನೇ ಬೇಡಿಕೆ ಏನಪ್ಪ ಅಂದರೆ, ಸರ್ಕಾರ ಇವ್ರು ಯಾರೂ ಸತ್ತೇ ಇಲ್ಲ ಕರೋನಾದಿಂದ ಅಥವಾ ಇವರ ನಿರ್ಲಕ್ಷ್ಯದಿಂದ ಅಂತ ಇವರು ಮರೆಮಾಚ್ತಾ ಇದ್ದಾರೆ, ಇವರು ತಪ್ಪಿಸ್ಕೋತಾ ಇದ್ದಾರೆ. ಮೊದಲನೇದಾಗಿ ದೇ ಹ್ಯಾವ್ ಟು ಐಡೆಂಟಿಫೈ ದಟ್ ದಿಸ್ ಈಸ್ ಅ ಕೋವಿಡ್ ಡೆತ್ ಆ್ಯಂಡ್ ದಿಸ್ ಇಸ್ ಹ್ಯಾಪೆಂಡ್ ಬಿಕಾಸ್ ಆಫ್ ದ ನೆಗ್ಲಿಜೆನ್ಸ್ ಆಫ್ ದ ಗೌರ್ಮೆಂಟ್. ಅದು ಫಸ್ಟ್ ಅವ್ರು ಕೇಳ್ತಾ ಇರೋದು. 2ನೇದು, ಅವರಿಗೆ ಕೋವಿಡ್ ಡೆತ್ ಆಗಿ ಪರಿಹಾರವನ್ನು ಸರ್ಕಾರದಿಂದ ಕೊಡಿಸ್ಬೇಕು ಅಂತ ಹೋರಾಟ ಏನು ನಡೆಸಿದ್ದಾರೆ, ಅದಕ್ಕೂ ಕೂಡ ನಮ್ಮ ಬೆಂಬಲವನ್ನು ಕೇಳಿದ್ದಾರೆ. ಅದಕ್ಕೂ ಕೂಡ ನಾವು ಅವರ ಬೆನ್ನೆಲುವಾಗಿ ನಿಲ್ತೀವಿ. ಯಾಕಂದರೆ ಸರ್ಕಾರ ಸಹಾಯ ಮಾಡಲಾರ್ದ ಸಂದರ್ಭದಲ್ಲಿ
ನಮ್ಮ ಅಧ್ಯಕ್ಷರು ಮತ್ತು CLP ನಾಯಕರು ಮತ್ತು ಸ್ಥಳೀಯ ಮುಖಂಡರು ಎಲ್ಲರೂ ಹೋಗಿ ಪಕ್ಷದ ವತಿಯಿಂದ 1 ಲಕ್ಷ ಪರಿಹಾರ ಕೊಟ್ಟಿರೋದು ತಮಗೆಲ್ಲರಿಗೂ ಗೊತ್ತಿದೆ. ಮತ್ತು ವಿಶೇಷವಾಗಿ ಅವರ ಪ್ರಮುಖವಾದಂಥ ಬೇಡಿಕೆ ಏನಪ್ಪ ಅಂದರೆ, ಇಲ್ಲಿ ಸರ್ಕಾರದ ನಿರ್ಲಕ್ಷ್ಯದಿಂದ ನಿಧನರಾದಂಥ ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ನಮ್ಮ ಜಯರಾಮ್ ರಮೇಶ್ ಸಾಹೇಬ್ರು ಹೇಳ್ದಂಗೆ ಅವರ ಆಧಾರ ಸ್ತಂಭ, ಅವರ ಏನು ಯಾರು ಗಳಿಕೆ ಮಾಡ್ತಾಯಿದ್ರು ಅವ್ರು ಕಳ್ಕೊಂಡಿದ್ದಾರೆ. ಅದಕ್ಕೆ ಈ ಎಲ್ಲ ಕುಟುಂಬದಲ್ಲಿ ಒಂದು ಸರ್ಕಾರಿ ನೌಕರಿ ಕಡ್ಡಾಯವಾಗಿ ಕೊಡಬೇಕು ಅಂತ ಅವ್ರು ಬೇಡಿಕೆ ಇಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ CLP ನಾಯಕರು ಮತ್ತು PCC ಅಧ್ಯಕ್ಷರು ಒಂದು ಭಾಳ ಸ್ಪಷ್ಟವಾದಂಥ ಭರವಸೆ ಅವರಿಗೆ ನೀಡಿದ್ದಾರೆ. ನಮ್ಮ ಸರ್ಕಾರ ಬಂದಾಗ ಮೊದಲನೇ ಕೆಲಸ ಆಗೋದು ಈ 36 ಕುಟುಂಬಗಳಿಗೆ ಅವರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಿಸುವ ಕೆಲಸ ನಾವು ಮಾಡ್ತೀವಿ ಅಂತ ಅವರಿಗೆ ಆಶ್ವಾಸನೆಯನ್ನು ನೀಡಿದ್ದಾರೆ. ಹಾಗೆ ಅವರು ಸಾಕಷ್ಟು ವೈಯಕ್ತಿಕವಾಗಿ ಕೂಡ ಅಳಲನ್ನು ಹೇಳ್ಕೊಂಡ್ರು. ಅವರು ಯಾವ ರೀತಿ ಕಷ್ಟದಿಂದ ಜೀವನ ನಡೆಸ್ತಾ ಇದ್ದಾರೆ ಅಂದ್ಬಿಟ್ಟು ಕೂಡ ಪರ್ಸ್ನಲಿ ಅವರು ರಾಹುಲ್ ಗಾಂಧಿ ಅವರಿಗೆ ಅವರ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಅವರ ನಿಧನರಾದಂಥ ಕುಟುಂಬದವರಿಗೆ ಧೈರ್ಯವನ್ನು ನೀಡಿ ನಾವು ಸದಾ ಅವ್ರ ಜೊತೆ ಇರ್ತೀವಿ ಅಂತ ಕೂಡ ಅವರಿಗೆ ಒಂದು ಭರವಸೆಯನ್ನು ನೀಡಿದ್ದಾರೆ. ಅದಕ್ಕೆ ನಾವು ಮುಂದಿನ ಸಲ ಸರ್ಕಾರ ಬಂದಾಗ ಖಂಡಿತವಾಗೂ ಅವರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ್ದರಿಂದ ಇವತ್ತು ಈ 2 ಸಂವಾದದಿಂದ ಸಾಕಷ್ಟು ನಮ್ಮ ಪಕ್ಷಕ್ಕೆ ಏನು ಮುಂದಿನ ಚುನಾವಣೆಯಲ್ಲಿ ನಾವು ಯಾವ ರೀತಿ ಬುಡಕಟ್ಟ ಜನಾಂಗಕ್ಕೆ ನಾವು ಮಾಡಬೇಕಾಗಿರುವಂಥ ಕೆಲಸ ಇರ್ಬೋದು, ಮತ್ತು ಹೆಲ್ತ್ ಕೇರ್ನಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರಿನ ಕೊರತೆ ನಾವು ಕಳೆದ 3 ಅಲೆಗಳಲ್ಲಿ ನಾವು ನೋಡಿದ್ದೀವಿ, ಅದನ್ನು ಕೂಡ ನಾವು ಮಾಡಬೇಕು ಅಂದ್ಬಿಟ್ಟು ಅದು ಅರಿವನ್ನು ಮೂಡಿಸಿರುವಂಥ ಈ 2 ತಂಡಗಳಿಗೆ ನಾವು ನಮ್ಮ ನಾಯಕರಿಂದ ಹಾಗೂ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತಾ